ಒಂದು ಪಟ್ಟ ವಿಚಾರದಲ್ಲಿ ಅದು ನೋಡುವಾಗ ಅದನ್ನು ಅಲ್ಲಿ ನಮ್ಮ ಪಂಚಾಯತಿನಿಂದ ನಮಗೆ ಗೊತ್ತಿರಲಿಲ್ಲ. ಅಲ್ಲಿ ಚರಂಡಿ ಮಾಡಿದ ವಿಚಾರದಲ್ಲಿ ಪೇಮೆಂಟ್ ಅದ್ರ ಬಗ್ಗೆ ಮಾತಾಡಿದೆ ಅಂತ ಅದು ವಿಡಿಯೋ ಪ್ರಶ್ನೆ ಮಾಡಿದೆ. ನಮ್ಗೆ ಗೊತ್ತಿಲ್ಲ ಕೆಲಸ ಅದು ಸರಿ ಅನುಮೋದನೆ ಆಗಲಿಲ್ಲ ಏನು ಅಂತ. ಅವರು ಹೇಳಿದ್ದು ಅಲ್ಲಿಂದ ನಮಗೆ MLA ಫೋನ್ ಮಾಡಿದ್ರು, ಅದರಿಂದ ನಾನು ಮಾಡಿದ್ದೆ ಅಂತ. ಅದಕ್ಕೆ ನಮ್ಮ MLA ನಿಮಗೆ ಹೇಳ್ಬೇಕು ವಿಡಿಯೋರಿಗೆ. ನಾನು ಕೂಡ ಅಲ್ಲಿ ಆ ಏರಿಯಾದಲ್ಲಿಂದ ಇದ್ರು ಕೂಡ ನಾವೇ ಸ್ವಂತ ಕೆಲಸವನ್ನು ಮಾಡಿದವ ನಾನು. ಅದಕ್ಕೆ ಮೊದಲು ಕೂಡ ಈಗ ಕೂಡ ಅಲ್ಲಿ ಒಂದು ಪರಪಂಜ ಮಾರ್ಗದಲ್ಲಿ ಪಂಚನಾದ ಮಾರ್ಗದಲ್ಲಿ ಹೋಗೊಂದು ರಸ್ತೆ ಬಹಳ ದುರಸ್ತಿ ಆಗಿದೆ. ಅದೆಲ್ಲ ಮಾರ್ಗ ಆಗಿದೆ. ಹೈವೇ ಎಲ್ಲ ಸಣ್ಣ ಮಾರ್ಗ ಇರೋದು ನಾವು ಹೈವೇಲಿ ಹೋಗುವಾಗ ಕೂಡ ನೀರೆಲ್ಲ ಮಾರ್ಗದಲ್ಲಿ ಇರ್ತದೆ ಹೈವೇಲಿ ಕೂಡ. ಇದರ ಬಗ್ಗೆ ನಾನು ತುಂಬಾ ಸಲ ಮಾತಾಡಿದ್ದೇನೆ, ಇದನ್ನು ಸರಿ ಮಾಡಬೇಕು. ಇಂಜಿನಿಯರ್ಸ್ ಅದಕ್ಕೆ ಮುತುವರ್ಜಿ ವಹಿಸಬೇಕು, ಏನೋ ಅನುದಾನವನ್ನು ಇಟ್ಟು ಚರಂಡಿ ವ್ಯವಸ್ಥೆಯನ್ನು ಸರಿ ಮಾಡ್ಬೇಕಂತ ಎಲ್ಲ ಮಾರ್ಗಗಳು. ಮೊದಲನೇದಾಗಿ ಚರಂಡಿ ವ್ಯವಸ್ಥೆ ಮಾಡಿದ್ರೆ ಒಳ್ಳೇದು, ನೀವು ಮಾರ್ಗಕ್ಕೆ ಹೋಗುವಂಥದ್ದು. ಅದಕ್ಕೆ ನಾನು ಪ್ರಯತ್ನ ಒಂದು ವ್ಯಕ್ತಿ ಅದು ಕೂಡ ನಮ್ಮಲ್ಲಿ ಕೂಡ ಆಗಿತ್ತು. ಅದನ್ನು ಕೆಲಸ ಮಾಡುವಂತ ನಡೀತೆ. ಧನ್ಯವಾದ. ಮೊನ್ನೆ ಏಕೈಕೆಯಲ್ಲಿ ಬಂದು ಅವರು ಏನೋ ಅರ್ಧಂಬರ್ಧ ಕೆಲಸ ಮಾಡಿ ಹೋದ್ರು. ಇವರ ಮನೆ ಬದಿಯಲ್ಲಿ ಒಂದು ಚರಂಡಿ ಇತ್ತು, ಮೋರಿ, ಅದನ್ನು ತೆಗೆದಾಗಿ ಅಲ್ಲಿ ಹೋದ್ರು. ಅಲ್ಲಿ ಇವರ ಮನೆಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಮತ್ತೆ ಅದನ್ನೇ ಮೋರಿ ಆಗಿ ಅದರ ಮೇಲೆ ಮಕ್ಕಳು ಅದರಲ್ಲಿ ಕೆಳಗೆ ಬೀಳ್ಬೋದು ಅಂತ ಪರಿಸ್ಥಿತಿ ಆಗಿದೆ ಅಂತ. ಅದನ್ನು ಮೊನ್ನೆ 2 ದಿನ ಕಳೆದ ಅದನ್ನು ನಾನೇ ಫಿನಿಶ್ ಮಾಡಿಸಿದೆ. ಅದನ್ನ ಅವರು ಅರ್ಧಂಬರ್ಧ ಮಾಡಿ ಹೋದ್ರು. MLA ವಿಡಿಯೋಗೆ ಹೇಳಿ ಅದನ್ನು ಮಾಡಿ ಹೋಗಿ ಮೊನ್ನೆ ಅದನ್ನು ಫಿನಿಶ್ ಮಾಡಿದ್ದಾರೆ. 3 ದಿವಸ ಮೊದಲು ಆ ಚರಂಡಿಯನ್ನು ಮಾಡಿ ಮತ್ತೆ ಅಲ್ಲಿ ಮೋರಿ ಹಾಕಿ 13,000 ಖರ್ಚಾಗಿದೆ. ಅದನ್ನ ಪೇಮೆಂಟ್ ಕೂಡ ಆಗಲಿಲ್ಲ. ಪಂಚಾಯತ್ ಕೂಡ ಇದ್ದರೆ ಅದನ್ನು ನಾನೇ ಕೊಡ್ಬೇಕಷ್ಟೇ. 13,000 ಕೆಲಸವರಿಗೆ ನಾನು ಕೊಡ್ಬೇಕಷ್ಟೇ. ನಾನು ಹೇಳಿ ಮಾಡಿಸಿದೆ. ಇದರ ಬಗ್ಗೆ ಅವನು ಮಾತಾಡುವಾಗ ಅವ್ರು ಹೇಳ್ತಾರೆ, ಅದಕ್ಕೆ ನಾವು ಪ್ರಶ್ನೆ ಮಾಡಿದ್ವಿ, ಸರಿಯಲ್ಲ ಅದು ಅಲ್ಲಿ ಎಲ್ಲ ಫೋನ್ ಮಾಡಿದ್ರು ಹಾಗೆ ನಾವು ಮಾಡಿದ್ರು ಅಂತ ವಿಡಿಯೋ ತಗೊಂಡ್ಬಿಟ್ರು. ಅದೇ ನಮಗೆ MLA ಮಾಡೋದಾದ್ರೆ ಇವರೆಲ್ಲ ಹೋಗಿ ಮಾಡೋದಾದ್ರೆ ನಿಮಗೆ ಎಲ್ಲ ಹತ್ರ ಕೆಲಸ ಮಾಡ್ಬೋದಲ್ಲ. ಯಾರು ಇವರೇ ಹೇಳಿದವರು ಇದರಲ್ಲಿ ಕೊಟ್ಟಿದ್ದಾರೆ ಏನಂತ, ಶಾಸಕರು ಹೇಳಿ ಮಾಡುವುದಾದ್ರೆ ಪಂಚಾಯತ್ ಎಲ್ಲಾ ಕೆಲಸ ಅವರೇ ಮಾಡಲಿ. ಅವರೆಂದ್ರೆ ಯಾರು ಅಲ್ಲ, ಅವರೆಂದ್ರೆ ಅಲ್ಲ ಹಾಗೆ ಬರ್ಬೋದಲ್ಲ. MLA ಅಂತ ಅಲ್ಲ, ಅವರು ದೂರ ಹೇಳಿದವರಲ್ಲ. ಒಂದು ಸ್ವಲ್ಪ ಆಫ್ ಮಾಡಿ, ಸ್ವಲ್ಪ ಹೇಳಿಲ್ಲ ನಾನು ಆಫ್ ಮಾಡಿ. ಇವರೇ ಮೊದಲಿನ ಇತಿಹಾಸದಲ್ಲಿ ಇದು ಮೊನ್ನೆ ನಮ್ಮ ಸಾಮಾನ್ಯ ಸಭೆಗೆ ಯತೀಶ್ ಬೆಟ್ಟಮಡಿಯವರು ಬಂದಿದ್ದರು. ಇದು ಇತಿಹಾಸದಲ್ಲಿ ಫಸ್ಟ್ ನನ್ನ ಪಂಚಾಯತಿಯಲ್ಲಿ ಮೊನ್ನೆ 10ನೇ ತಾರೀಕಿಗೆ ನಮ್ಮ ಸಾಮಾನ್ಯ ಸಭೆ ಆದ್ರು. ಮರುದಿವಸ ಇದರಲ್ಲಿ ಬಂತು. ಇಷ್ಟವರೆಗೆ ನಾನು 8 ದಿವಸ 10 ದಿವಸ ಅದು ಗ್ರಾಮ ಸಭೆ ಆದ್ರೂ ಕೂಡ ಎಷ್ಟು 15 ದಿವಸ ಕಳೆದು ಬಂದು ಇವತ್ತು ತರತುರಿಯಲ್ಲಿ ಮರುದಿವಸವೇ ಫಿನಿಶ್ ಆಗಿದ್ದಾರೆ. ಅದು ಪ್ರಥಮವಾಗಿ ಅದು ಕೂಡ ತಪ್ಪು ವರದಿಯನ್ನು ಹಾಕಿದ್ದಾರೆ. ನಿನ್ನೆ ಯತೀಶ್ ಫೋನ್ ಮಾಡಿದೆ, ಬೆಳಿಗ್ಗೆ ತೆಗೀಲೇ ಇಲ್ಲ. ಮತ್ತೆ ಒಮ್ಮೆ 2 ಸಲ ಮಾಡುವಾಗ ತೆಗೆದ್ರು. ಮತ್ತೆ ನಾನು ಏನು ಅರ್ಜೆಂಟ್ ಇದ್ದಾರೆ ಮತ್ತೆ ಮಾಡ್ತೇನೆ ಅಂತ ಹೇಳಿದ್ರು. ಇಷ್ಟವರೆಗೆ ಅವ್ರು ಫೋನ್ ಮಾಡಲಿಲ್ಲ, ಅವ್ರು ಕಾರಣ ತೆಗಲಿಲ್ಲ ಯತೀಶ್ ನಾವು. ಇದು ಮಾಡ್ಲಿಕ್ಕೆ ಅವರಿಗೆ ಕುಮ್ಮಕ್ಕುಂಟು ಯತೀಶ್ನಲ್ಲಿ. ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇತ್ತು, ಇನ್ನು ಮೇಲೆ ನಮ್ಗೆ ಯತೀಶ್ನಲ್ಲಿ ವಿಶ್ವಾಸ ಇಲ್ಲ. ನನ್ನ ಬಗ್ಗೆ ನಮಗೆ ಗೊತ್ತುಂಟು, ನಾನು ಬಹಳ ಸ್ವಾಭಿಮಾನಿ ವ್ಯಕ್ತಿ. ನಾನು ನನ್ನಿಂದ ಕೆಳಗಿನ ಮಟ್ಟವನ್ನು ಪ್ರೀತಿಸ್ತೇನೆ. ನನಗೆ ಅನ್ಯಾಯ ಆದ್ರೆ ಎಷ್ಟು ನಾನು ಎದುರಿಸುವಂತ ಸ್ವಾಭಿಮಾನಿ ವ್ಯಕ್ತಿ. ಹಾಗೆ ನನಗೆ ಒಮ್ಮೆ ನನಗೆ ವಿಶ್ವಾಸ ದ್ರೋಹ ಮಾಡಿದ್ರೆ ಅವರು ನಾನು ಪ್ರೀತಿ ಮಾಡುವುದಿಲ್ಲ, ನನ್ನ ತಲೆಯಲ್ಲಿ ಇರ್ತದೆ. ಅಂತ ವ್ಯವಸ್ಥೆಗೆ ಯತೀಶ್ ಕೂಡ ಮಾಡಿದ್ರು. ಯಾಕೆ ಅಂತ ಇವರಿಗೆ ಕುಮ್ಮಕ್ಕುಂಟು ಹೀಗಾಗ್ಲಿಕ್ಕೆ. ನೋಡಿ, ಇದು ದೊಡ್ಡ ಇದು ಅಲ್ಲ. ಅವರೇ ಮಾಡ್ಲಿ ಅಂದ್ರೆ ಅದು MLA ಅವರು ನನ್ನನ್ನ ಸಿಕ್ಕಿಸುವಂತ ಕೆಲಸ ಮಾಡ್ತಾರೆ. ಇದೇ ವಿಚಾರವನ್ನ ಈ ಗ್ಯಾಂಗ್ ಇಲ್ಲ ಹೇಳಿದ ಬರೀಲಿಲ್ಲ. ನಮ್ಮ ಮೊನ್ನೆ ಎಜೆಂಡಾ ಮೊದಲನೇದಾಗಿ ನೋಡಿ, ಪ್ರಥಮದು ಅದರಲ್ಲಿ ಭಾರಿ ಚರ್ಚೆ ಆಗಿದೆ. ನಾವು ಕುರಿಗ್ರಾಮದ 2 ವರ್ಷ ಆಯ್ತು. ವೆಂಕಟರಮಣ ದೇರ್ಕಾಜಿ ಅಂತ ಅವರ ಒಂದು ಬರೆಯನ್ನ ಅಗಿದ್ದಾರೆ, ನೇರ ಜರಿದು ಅವರು ಅದರ ಬದಿಯಲ್ಲಿ ಇರುವಂತಹ ಸತೀಶ್ ಶೆಟ್ಟಿ ಅನ್ನುವಂತ ಮನೆ ಈಗ ಬೀಳಿಗೆ ಆಗಿದೆ. ಮೊನ್ನೆ MLA ಇಲ್ಲಿಂದ ಅವರಿಗೆ ನೋಟಿಸ್ ಕೊಟ್ಟಿದೆ, ನೀವು ಮನೆ ತೆರವು ಮಾಡ್ಬೇಕಂತ. ಅವ್ರು ತೆರವು ಮಾಡಿ ಎಲ್ಲಿ ಹೋಗುದು? 2 ವರ್ಷ ಆಯ್ತು. ಅವ್ರು ಕರ್ತೇನೆ ಕೋಟ್ಯಾಧಿಪತಿ, ಅವರು ವೆಂಕಟರಮಣ ದೇರ್ಕಾಜಿ ಕೋಟ್ಯಾಧಿಪತಿ. ಇವರ ಮನೆಯನ್ನ ಜಾರಿ ಅಲ್ಲಿ ಅದು ಕೂಡ ಅಕ್ರ ಸಕ್ರಮ ಜಾಗದಲ್ಲಿ ಮಾಡೋದನ್ನ ಇದು ಕಟ್ಟು ಮಾಡಿ ಅಲ್ಲಿ ಅವರು ಅಡಿಕೆ ಇಟ್ಟಿದ್ದಾರೆ. ಇವರು ಪಾಪ ಏನೋ ಸಾಲ ಮನ್ನಾ ಮಾಡಿ ಒಂದು ಸಣ್ಣ ಮನೆ ಕಟ್ಟಿದ್ದಾರೆ ಚಾರ್ಜ್ 10 ವರ್ಷ ಆಯ್ತು. 2 ವರ್ಷ ಕಳೆಯಿತು. ಅಲ್ಲಿ ಬರೆದಿದೆ, ನಿಮಗೆ ಬೇಕಾದ್ರೆ ಈಗ ಮೊನ್ನೆ ನಾನು ತೋರಿಸ್ತೇನೆ. ಅದಕ್ಕೆ ವ್ಯವಸ್ಥೆ ಮಾಡಲಿಲ್ಲ. ಪಾಪ ಹೆಂಗಸು ಮೊನ್ನೆ ಬಂದು ಅವರು ಸ್ವಲ್ಪ ಗಂಡ ಸತ್ತಿದ್ರು, ಅಷ್ಟು ಇದೇ ಇಲ್ಲ. ಸ್ವಲ್ಪ
ಎಲ್ಲ ಅಂಗಡಿ ಕೆಲಸ ಮಾಡೋದು, ಹೆಂಡತಿ ಕೂಡ ಅಲ್ಲಿ ಎಲ್ಲ ಕೆಲಸ ಇದೆ. ಅದೊಂದು ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಪಂಚಾಯತ್ನಲ್ಲಿ ನಮ್ಮದು ವ್ಯವಸ್ಥೆ ಮಾಡಿ ಅಂತ. ಅದರ ಬಗ್ಗೆ ನಾನು ಮೊದಲಿಗೆ ಅದನ್ನು ಮಾಡಿದೆ. ಇದನ್ನು ಸರ್ವೆ ಮಾಡಬೇಕು ಅಂತ ಅಲ್ಲಿಗೆ ಬಂದಿದ್ದಾರೆ, ಯಾರು ತಹಸೀಲ್ದಾರ್ ಬಂದಿರಂತೆ, ಬಿಡಿಒ ಬಂದು ಅಲ್ಲಿ ಮನೆ ಬದಿ ಕೂಡ ನೋಡ್ಲಿಲ್ಲ ಅನ್ಸುತ್ತೆ. ಇಲ್ಲಿಂದಲೇ ಅವರು ಸರ್ವೆ ಮಾಡಿದ್ರು. ಇವರು ಶ್ರೀಮಂತರು, ಅದಕ್ಕೆ ಹೇಳಿದೆ ನೀವು ಅಧಿಕಾರಿಗಳು ಕೆಲಸ ಮಾಡೋದು, ತಹಸೀಲ್ದಾರ್ ಆಗಲಿ, ಬಿಡಿಒ ಆಗಲಿ, ರೆವೆನ್ಯೂ ಆಗಲಿ, ನ್ಯಾಯ ಕೊಟ್ಟಿದ್ದಾರ ವಿಚಾರವನ್ನ ನಾನು ಹೇಳಿದ್ದೇನೆ. ಅಲ್ಲಿ ಯಾರು ಎತ್ತಿದ್ರು ಬಂದಿರ್ಲೇನೋ, ಎತ್ತಿದ್ರ ಮತ್ತೆ ಹೇಳಿದ್ದೇನೆ ಕೂಡ, ಇಂಪಾರ್ಟೆಂಟ್ ಪಾಯಿಂಟ್ ಅದು ಉಂಟು, ಅದನ್ನು ನೋಟ್ ಮಾಡಿ ಅಂತ ಕೇಳ್ಬೇಕಾದ್ರೆ. ಅಲ್ಲಿ ಸಿಸಿ ಕ್ಯಾಮರಾದಲ್ಲಿ ಬೇಕಾದ್ರೆ ಉಂಟು, ಮೊದಲ ನೋಡ್ಬೇಡ್ವಾ. ಅದನ್ನ ಮೊದಲನೇ ಈ ಪಾಯಿಂಟ್, ವೆಂಕಟರಮಣ ದೇರ್ಕಾಜಿ ಅವರು ಅಲ್ಲಿ ಬರೆಯನ್ನ ತಟ್ಟು ಮಾಡಿ ಸತೀಶ್ ಶೆಟ್ಟಿ ಮತ್ತು ಅವರ ಮನೆ ಧ್ವಂಸ ಆಗ್ಲಿಕ್ಕೆ ಬೀಳ್ಲಿಕ್ಕೆ ತಯಾರಾಗಿದೆ, ಅದನ್ನು ಸರಿ ಮಾಡಬೇಕು ಅಂತ ವಿಚಾರವನ್ನು ಮಾತಾಡಿದ್ದೇನೆ. ಆ ಪಾಯಿಂಟ್ ಬರಲಿಲ್ಲ. ಆ ನಂತರ ಸೆಕೆಂಡ್ ಆಗಿ ಏನಂದ್ರೆ ಇಟ್ಟಿದ್ದಾರೆ. ಇವರು ಪಾಪ ಏನೋ ಸಾಲ ಮನ್ನಾ ಮಾಡಿ ಒಂದು ಸಣ್ಣ ಮನೆ ಕಟ್ಟಿದ್ದಾರೆ ಚಾರ್ಜ್ 10 ವರ್ಷ ಆಯ್ತು, 2 ವರ್ಷ ಕಳೆಯಿತು. ಅಲ್ಲಿ ಬರೆದಿದೆ, ಬೇಕಾದ್ರೆ ಈಗ ಮನೆ ನಾನು ತೋರಿಸ್ತೇನೆ. ಅದಕ್ಕೆ ವ್ಯವಸ್ಥೆ ಮಾಡಲಿಲ್ಲ. ಪಾಪ ಹೆಂಗಸು ಮೊನ್ನೆ ಬಂದು ಅವರು ಸ್ವಲ್ಪ ಗಂಡ ಸತ್ತಿದ್ರು, ಅಷ್ಟು ಇದೇ ಇಲ್ಲ, ಸ್ವಲ್ಪ ಎಲ್ಲ ಅಂಗಡಿ ಕೆಲಸ ಮಾಡೋದು, ಹೆಂಡತಿ ಕೂಡ ಅಲ್ಲಿ ಎಲ್ಲ ಕೆಲಸ ಇದೆ. ಅದೊಂದು ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಪಂಚಾಯತ್ನಲ್ಲಿ ನಮ್ಮದು ವ್ಯವಸ್ಥೆ ಮಾಡಿ ಅಂತ. ಅದರ ಬಗ್ಗೆ ನಾನು ಮೊದಲಿಗೆ ಅದನ್ನು ಮಾಡಿದೆ. ಇದನ್ನು ಸರ್ವೆ ಮಾಡಬೇಕು ಅಂತ ಅಲ್ಲಿಗೆ ಬಂದಿದ್ದಾರೆ, ಯಾರು ತಹಸೀಲ್ದಾರ್ ಬಂದಿರಂತೆ, ಬಿಡಿಒ ಬಂದು ಅಲ್ಲಿ ಮನೆ ಬದಿ ಕೂಡ ನೋಡ್ಲಿಲ್ಲ ಅನ್ಸುತ್ತೆ. ಇಲ್ಲಿಂದಲೇ ಅವರು ಸರ್ವೆ ಮಾಡಿದ್ರು. ಇವರು ಶ್ರೀಮಂತರು, ಅದಕ್ಕೆ ಹೇಳಿದೆ ನೀವು ಅಧಿಕಾರಿಗಳು ಕೆಲಸ ಮಾಡೋದು, ತಹಸೀಲ್ದಾರ್ ಆಗಲಿ, ಬಿಡಿಒ ಆಗಲಿ, ರೆವೆನ್ಯೂ ಆಗಲಿ, ನ್ಯಾಯ ಕೊಟ್ಟಿದ್ದಾರ ವಿಚಾರವನ್ನ ನಾನು ಹೇಳಿದ್ದೇನೆ. ಅಲ್ಲಿ ಯಾರು ಎತ್ತಿದ್ರು ಬಂದಿರ್ಲೇನೋ, ಎತ್ತಿದ್ರ ಮತ್ತೆ ಹೇಳಿದ್ದೇನೆ ಕೂಡ, ಇಂಪಾರ್ಟೆಂಟ್ ಪಾಯಿಂಟ್ ಅದು ಉಂಟು, ಅದನ್ನು ನೋಟ್ ಮಾಡಿ ಅಂತ ಕೇಳ್ಬೇಕಾದ್ರೆ. ಅಲ್ಲಿ ಸಿಸಿ ಕ್ಯಾಮರಾದಲ್ಲಿ ಬೇಕಾದ್ರೆ ಉಂಟು, ಮೊದಲ ನೋಡ್ಬೇಡ್ವಾ. ಅದನ್ನ ಮೊದಲನೇ ಈ ಪಾಯಿಂಟ್, ವೆಂಕಟರಮಣ ದೇರ್ಕಾಜಿ ಅವರು ಅಲ್ಲಿ ಬರೆಯನ್ನ ತಟ್ಟು ಮಾಡಿ ಸತೀಶ್ ಶೆಟ್ಟಿ ಮತ್ತು ಅವರ ಮನೆ ಧ್ವಂಸ ಆಗ್ಲಿಕ್ಕೆ ಬೀಳ್ಲಿಕ್ಕೆ ತಯಾರಾಗಿದೆ, ಅದನ್ನು ಸರಿ ಮಾಡಬೇಕು ಅಂತ ವಿಚಾರವನ್ನು ಮಾತಾಡಿದ್ದೇನೆ. ಆ ಪಾಯಿಂಟ್ ಬರಲಿಲ್ಲ. ಆ ನಂತರ ಸೆಕೆಂಡ್ ಆಗಿ ಏನಂದ್ರೆ ಇಲ್ಲಿ ಬಿಡಿಒ ಪ್ರಶ್ನೆ ಮಾಡಿದ್ರು ನಾವೇನಂದ್ರೆ, ನೋಡಿ ಈ ವಿಚಾರ ಬಂತಲ್ಲ, ಚರಂಡಿ, ಮೋರಿ ಮತ್ತೆ ಗಿಡಗಂಟಿ ಮತ್ತೆ ಪೈಪ್ ಹೊಡೆದಂತ ಆ ಕೆಲಸವನ್ನ ನೀವು ಹೋಗಿ MLA ಹತ್ರ ಹೇಳುದಾ? ಅದು ಪಂಚಾಯತ್ ಬಿಟ್ಟದಲ್ಲ. ಚರಂಡಿ ರಿಪೇರಿ, ಅದು ಗಿಡಗಂಟಿ ಬಳ್ಳಿ ತೆಗೆಯುವುದು, ಅದನ್ನ ಒಂದು ಪೈಪ್ ಲೈನ್ ಅಂತ ಕೆಲಸವನ್ನ ನಾನು ಹೇಳ್ತಾ ಇದ್ದೆ. ನಮ್ಮ ವಲಯಾಧ್ಯಕ್ಷರು ಅಲ್ಲಿ MLA ವಲಯಾಧ್ಯಕ್ಷರಿಗೆ ಇರಲಿ, ವಲಯಾಧ್ಯಕ್ಷ ಬುದ್ಧಾಧ್ಯಕ್ಷರಿಗೆ ಕೊಡುವ, ನಾವು ಪಾರ್ಟಿದು ಕೊಡುವ. ಇಂಥ ವಿಚಾರವನ್ನ MLA ಹತ್ರ ಹೋಗಿ ಇರುವುದವರು. MLA ಗೊತ್ತಿಲ್ಲ, ಈಗ ನನ್ನ ಏರಿಯಾ ಅಂತ ಅವ್ರು ಗೊತ್ತಿರ್ಲಿಕ್ಕಿಲ್ಲ, ಇಲ್ಲಾಂದ್ರೆ ನನಗೆ ಫೋನ್ ಮಾಡ್ತಿದ್ರು MLA. ಇವರು ಹೋಗಿ ಅವರ ಉಪದ್ರಕ್ಕೆ ಬೇಕಾದ್ರೆ ಒಂದು PDO ಫೋನ್ ಮಾಡ್ತಾರೆ. ಅದು PDO ತಪ್ಪುಂಟು. PDO ಕೂಡ ನನಗೆ ಏನ್ ಬೇಕಿತ್ತು ನನಗೆ ಅವ್ರು ಗೊತ್ತಿಲ್ಲ, PDOರಿಗೆ ಅವ್ರಿಗೆ ಏನಂತ ಗೊತ್ತಿಲ್ಲ. ಅದನ್ನ ಏನೋ ಸಂಚಿ ಇರ್ಬೇಕು, ಏನಂದ್ರೆ ನನ್ನನ್ನು ಮತ್ತೆ MLA ಅವರನ್ನು ದೂರ ಮಾಡ್ಬೇಕಂತ. ನಾನು ನೇರ ವ್ಯಕ್ತಿ, ನನ್ನ ಮನೆಯವರು ಇಲ್ಲ ಇಲ್ಲ ನಿನ್ನೆ ನಾನು ಸಂಸ್ಥೆಗೆ ಫೋನ್ ಮಾಡಿದೆ. ನೋಡಿ ಅದೊಂದು ವಿಚಾರ, ನಾನು ನಿಮ್ಗೆ ಗೊತ್ತು, ನಾವು ನ್ಯಾಯ ಇದೆ, ನಮ್ಮ 100% ಬರ್ತೇನೆ. ನಾನು ಕಳೆದ ಮೀಟಿಂಗ್ ಬಂದಿದ್ದೇನೆ, ಅದನ್ನು ಕೂಡ ಟಿವಿಯಲ್ಲಿ ಮಾಡಲಿಲ್ಲ. ಅದು ಅಣಿಸರ ಕೇಳುವಾಗ ಅದನ್ನು ಕಟ್ಟು ಮಾಡಿದ್ರು. ನಾನು ಏನೋ ಸ್ವಲ್ಪ ಬಲಿಷ್ಠ ವ್ಯಕ್ತಿಯ ಬಗ್ಗೆ ನಾನು ಮಾತಾಡಿದೆ. ನಿಮಗೆ ಯಾಕೆ ಅದೇ ನಾನು ಮಾತಾಡಿದ್ರೆ ನಾನು ನಿಮ್ಮಲ್ಲಿ ಇಲ್ಲಿ ಮಾತಾಡಿದ್ರು, ನನ್ನ ಜನ ಎದುರಲ್ಲಿ ಹೇಳಿದ್ರೆ ನಾನು ಕೇಳ್ತೇನೆ. ದೇವಸ್ಥಾನಕ್ಕೆ ಕರೆದ್ರೆ ಹೇಳಿದ್ರೆ ಅಲ್ಲಿ ಕೂಡ ಹೇಳ್ತೇನೆ. ನಾನು ಇಲ್ಲಿಂದ ಮಾತಾಡೋದು, ದೇವಸ್ಥಾನಕ್ಕೆ ಕರೆದ್ರೆ, ಸತ್ಯ ಜಾಗಕ್ಕೆ ಕರೆದ್ರೆ ಅಲ್ಲಿ ಕೂಡ ನಾನು ಹೇಳ್ತೇನೆ, ಸತ್ಯ ಜಾಗಕ್ಕೆ ಕರೆದ್ರೆ ನಿಮ್ಮ ಎದುರು ಕೇಳಿದ್ರೆ ಮಾತಾಡ್ತೇನೆ. ಆ ವಿಚಾರವನ್ನು ಇವತ್ತು ನೀವು ಕಟ್ಟು ಮಾಡಿದ್ದೀವಿ, ಆಗ್ಲಿಲ್ಲ. ನಮಗೆ ನಿಮ್ಮಲ್ಲಿ ಕೂಡ ಮಾಧ್ಯಮದಲ್ಲಿ ಕೂಡ ನನಗೆ ವಿಶ್ವಾಸ ಇಲ್ಲ, ಹೇಳ್ತೇನೆ ನಾನು. ನೋಡಿ, ನಮಗೆ ನಿಮ್ಮಲ್ಲಿ ಬಂದು ನಮಗೆ ದೊಡ್ಡ ಜನ ಆಗ್ಬೇಕಂತ ಇದಿಲ್ಲ. ನನಗೆ ನನ್ನದೇ ಅದೇ ಒಂದು ನಾನು ಸ್ವಾಭಿಮಾನಿ. ನಾನು ಏನಾದರೂ ಈಗ ಈ ರಾಜಕೀಯ ಹೇಳ್ತೀರಲ್ಲ, ರಾಜಕೀಯ ಆ ಲೆವೆಲ್ ನೋಡಿದ್ರೆ ನಾನು ಎಲ್ಲಿ ಇರ್ತಿದ್ದೆ. ನಾನು ಈಗ ನನ್ನ ಮೊದಲೇ ನಾನು ಬಿಜೆಪಿಯಲ್ಲಿ ಏನೋ ಗುರುತಿಸಿಕೊಂಡಿದ್ರೆ, ನಾನು 79ರಲ್ಲಿ 1983ರಿಂದ ನ್ಯಾಟಿವ್ ಕಾಂಗ್ರೆಸ್ ಪಕ್ಷ. ನಾನು ಮೊನ್ನೆ ಕೂಡ ಹೇಳಿದೆ, ನಮಗೆ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಯಾವುದು ಭೂ ಮಸೂದೆಯಲ್ಲಿ ನಮಗೆ ಎಷ್ಟು ಅನ್ಯಾಯ ಆಗಿದೆ. 75 ನಮಗೆ ನಾವು ಭೂ ಮಾಲೀಕರಾಗಿ ನನ್ನ ಕುಟುಂಬಕ್ಕೆ ನಮಗೆ ಎಷ್ಟೋ ಅನ್ಯಾಯ ಆಗಿದೆ ನಮಗೆ. ಆದ್ರೂ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೇನೆ ಇಷ್ಟವರೆಗೆ, ಪ್ರಾಮಾಣಿಕನಾಗಿ ನೇರವಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದೆ. ಅಂತ ಆ ಸಂದರ್ಭದಲ್ಲಿ 80ನೇ ಇಸ್ವಿಯಲ್ಲಿ ನಾನು ಬಿಜೆಪಿಯಲ್ಲಿ ಹೋಗ್ತಿದ್ದರೆ ನಾನು ಉನ್ನತ ಸ್ಥಾನಕ್ಕೆ ಇರ್ತಿದ್ದೆ. ಪ್ರಾಮಾಣಿಕ ವ್ಯಕ್ತಿಯನ್ನು ಉನ್ನತ ಸ್ಥಾನದಲ್ಲಿ ಇರ್ತಿದ್ದೆ. ಕಾಂಗ್ರೆಸ್ ಬಂತುಂಟಲ್ಲ, ಕಾಳಿಯಲಿಯವರು ನಾನು ಪಕ್ಷ, ನಾನು ಇಷ್ಟ ಅಂತ ಪಕ್ಷ, ನಾನು ಕಾಂಗ್ರೆಸ್ ಪಕ್ಷ. ಯಾರು ಹೇಳಿ ನಾನು ಇಷ್ಟವರೆಗೆ ನಾನು ಓಟ್ ಆದ್ರೆ ಕಾಂಗ್ರೆಸ್ ಕೈ ಚಿಹ್ನೆಗೆ ನಾನು ಓಟ್ ಹಾಕಿ, ನಾನು ಕೈ ಚಿಹ್ನೆ. ಅದಕ್ಕೆ ಮೊದಲು ಬೆತ್ತ ಗಂಜಿ ಅದು ಜೋಡಿ ಎಲ್ಲ ಇತ್ತು. ನಾವು ಕೈ ಚಿಹ್ನೆ ಪಕ್ಷ, ನಾನು ಅದಕ್ಕೆ ಇಷ್ಟವರೆಗೆ ಓಟ್ ಹಾಕಿದೆ.
ನಾನು ನೇರವಾಗಿ ಮಾತಾಡೋದು. ಮಾಧ್ಯಮದವರು ನೀವು ಕೆಲವು ಬರೀತೀರಿ, ಅದನ್ನು ಬರಿಬೇಕು ನೀವು. ಮಾಧ್ಯಮದವರು ಅದಲ್ಲ ನೀವು ಇದು ಮಾಡೋದು. ಸತ್ಯ ಜನರನ್ನು ನೀವು ಇದು ಮಾಡಬೇಕು, ಸತ್ಯವನ್ನು ಹೇಳ್ಬೇಕಲ್ಲ. ಹಾಗೆ ಮಾಡಿದಿರಿ ಅನೀಶ್ವರ ಅವತ್ತು. ನಿನ್ನೆ ಯತೀಶ್ವರ ಯಾಕೆ ಹಾಗೆ ಮಾಡಿದ್ರು ನಾನು ಹೇಳಿದ್ದನ್ನು ಅದನ್ನ ಪಾಯಿಂಟ್. ಮತ್ತೆ MLA ಅವರಿಗೆ ಅದನ್ನ ಕುಂಭಕ್ಕಿಂತ ಈಗಾಗಲೇ ಈ ಹೆಟ್ಟಿಂಗ್ ಹಾಕಿಬೋದಾ? ಅವರೇ ಮಾಡಿಸಿದ್ದಾರೆ. ನಾನು ಹೇಳಿದ ಅವರೇ ಯಾರು ಸನತ್ರೆ ಮತ್ತು ಶಿವರಾಮ ನೇರವಾಗಿ ಇದ್ದೇನಲ್ಲ, ಇವರಿಗೆ ಫೋನ್ ಮಾಡಿದ್ದು ಸನತ್ರೆ ನಮ್ಮ ವಲಯಾಧ್ಯಕ್ಷ. ಅವರು ನಮ್ಗೆ ಹೇಳ್ಬೋದಲ್ಲ ಪಂಚಾಯತ್. ನನ್ನ ಸನತ್ ಕುಮಾರ್ ನನ್ನ ಪಕ್ಷದವರೇ, ನನ್ನ ಪಕ್ಷದವರೇ ಅವರು. ಅದು ನಮ್ಮಲ್ಲಿ ಹೇಳ್ಬೋದಲ್ಲ. ನನ್ನ ಪಂಚಾಯತ್ ಮೆಂಬರ್, ಸೀನಿಯರ್ ಮೆಂಬರ್. ಅಲ್ಲಿ 24 ಮೆಂಬರ್, 23 ಜನ ಕೂಡ ನನಗೆ ಮರ್ಯಾದೆ ಕೊಡ್ತಾರೆ. ಈಗ ಬಿಜೆಪಿಯಲ್ಲಿ ಇರುವುದು 16 ಬಿಜೆಪಿಯವರು, ನಾವು 8 ನಾವು ಕಾಂಗ್ರೆಸ್. ಸನತ್ ಕುಮಾರ್ ಅದ್ರ ಆಗಿದ್ದೀರಿ. ಸನತ್ ಕುಮಾರ್ ಮತ್ತು ಶಿವರಾಮ ಮಾಡುವ ಮಾರ್ಗದಲ್ಲಿ ಹೋಗ್ತಾರೆ. ನಾನು ಹೇಳಿದ್ದು ಸನತ್ ಕುಮಾರ್ ದಿನದಲ್ಲಿ ಆ ವಯಲ್ಲಿ ದಿನಕ್ಕೆ 4-5 ಸಲ ಹೋಗ್ತಾರೆ. ನಾನು ಕೂಡ 1 ಸಲ ಹೋಗ್ಬೋದು. ನಮ್ದೇನೋ ಪೇಟೆಗೆ ಬರೋದಿಲ್ಲ. ನನಗೆ 2 ಮಾರ್ಗ ಉಂಟು. ಇಲ್ಲಿ ಪರ್ಪಂಜ ಮತ್ತು ಇದು ಪರ್ಪಂಜದಿಂದ ಪಂಜಲ ಮಾರ್ಗ. ಅವನ ದಿನದಲ್ಲಿ 4-5 ಸಲ ಬರ್ತಾನೆ. ಅವನಿಗೆ ಉಪದ್ರಕ್ಕೆ ಅವನಿಗೆ ಬಂದದ್ದು ಪ್ರಥಮ ಅರ್ಥ ಮಾರ್ಗ ಎಲ್ಲ ಕಡೆ ಉಂಟು. ನನ್ನ ಸ್ವಂತ ಖರ್ಚಿಯಿಂದ ನಾನು ನನ್ನ ಏರಿಯಾದನ್ನು ಕೆಲಸ ಮಾಡಿಸಿದ್ದೇನೆ. ಇವತ್ತು ಈಗ ಒಂದು ಬೆಳಿಗ್ಗೆ ಒಂದು ಫೋನ್ ಬಂದು ರಾಧಾಕೃಷ್ಣ ಅವ್ರದ್ದು ನನ್ನಲ್ಲಿ ಹೋಲಿಕೆ ಆಗೋದು ಅಂತ ನೋಡ್ತೇನೆ. ನಾನು ಮಾಡಿಸ್ಬೇಕಷ್ಟೇ, ಅಲ್ಲಿ ಹೋಗಿ ಮಾಡಿಸ್ಬೇಕಷ್ಟೇ. ಮೊದಲು ಅಲ್ಲಿಯ ಲೋಕಲ್ ಯಾವ್ದು ಈ ವಿಚಾರ ಅಂದ್ರೆ ಇಲ್ಲ, ವಿಡಿಯೋ ನೋಡೋದು ಅವ್ರಿಗೆ ಗೊತ್ತಿಲ್ಲ ನಮ್ಮ ಏರಿಯಾ ಅಂತ. ಅವ್ರಿಗೆ ನೋಡಿ ಅಲ್ಲಿ ಇಲ್ಲ ಗೊತ್ತಿಲ್ಲ ಪಂಚಾಯತ್ ಮೆಂಬರ್ ಯಾವ ಏರಿಯಾ ಗೊತ್ತಿಲ್ಲ. ಅವರು ಊರಿನವರು ಅಂತ ಹೇಳ್ತಾನೆ. ಮತ್ತೆ ಸನತ್ ಕುಮಾರ್ ಅಂತ ವಲಯಾಧ್ಯಕ್ಷ ಅಂತ ಹೇಳ್ತಾರೆ. ವಲಯಾಧ್ಯಕ್ಷ ಅಂತ ಹೇಳಿದ್ರು. ಈಗ ನನ್ನ ಪ್ರಶ್ನೆ ಇದರಲ್ಲಿ ಕೂಡ ತಪ್ಪಾಗಿದೆ. ಅಲ್ಲಿ ಸನತ್ ಕುಮಾರ್ ಮತ್ತು ಶಿವರಾಮ ಮಾರ್ಗದಲ್ಲಿ ಹೋಗ್ತಾರೆ ಅಂತ. ಸನತ್ ಕುಮಾರ್ ಅಂತ ನಾನು ಹೇಳಿದ್ದೆ, ಎತ್ತಿನ ಕರೆ ಇರ್ಬೇಕಾದ್ರೆ ಶಿವರಾಮ ಯಾಕೆ ಸೇರಿಸಲ್ಲ ಮಾರ್ಗದಲ್ಲಿ ಅವ್ರು ಹೋಗ್ತಾನೆ, ನಾನು ಹೋಗ್ತೇನೆ, ರಾಧಾಕೃಷ್ಣ ಅವರು ಹೋಗ್ತಾರೆ, ಇವರು ರಾಮಕೃಷ್ಣ ಅವರು ಹೋಗ್ತಾರೆ, ಕರೀಮ್ ಹೋಗ್ತಾನೆ, ಐಬ್ ಹೋಗ್ತಾನೆ, ಅಲ್ಲಿ ಇವರು ಫಕೀರ ಹೋಗ್ತಾನೆ, ಎಲ್ಲ ಹೋಗ್ತಾರೆ. ಅದು ನಮ್ಮ ಪ್ರಪಂಚದಿಂದ ಪಂಜರದ ಮಾರ್ಗ, ಅದು ಇರಲೇಬೇಕಾದ್ರೆ. ಇವನ್ ಅಲ್ಲಿ ದಿನದಲ್ಲಿ ಹೋಗ್ತಾನೆ ಅಂತ ಅವನ ಇಂಟ್ರೆಸ್ಟ್ ಮಾಡಿಸಿದ್ವಿ. ಅದು ಮಾಡಿದ್ರು ನನ್ನ ಪಕ್ಷದವನಿಗೆ. ಬಿಡಿ ನಮಗೇನು ತೀರ್ಸಿರ್ಲಿಲ್ಲ ಅಂತ. ಅವರದ್ದು ಕೂಡ ಉತ್ತರ ಸರಿ ಇಲ್ಲ. ಅವರು ಕೂಡ ಅದೇ ಬ್ಯಾಲೆನ್ಸ್ ಮಾಡ್ಬೇಕಲ್ಲ.